ಉಡುಪಿಯ ನಿಟ್ಟೂರು ಪ್ರೌಢಶಾಲೆ ನೇತೃತ್ವದಲ್ಲಿ ಹಡಿಲು ಬಿದ್ದ ಭೂಮಿಯಲ್ಲಿ ಭತ್ತ ಕೃಷಿ ಮಾಡುವ ವಿನೂತನ ಯೋಜನೆ ಕೆಲವು ದಿನಗಳಿಂದ ಚಾಲ್ತಿಯಲ್ಲಿದೆ. ಇಂದು ಕರಂಬಳ್ಳಿಯ ಗದ್ದೆಯಲ್ಲಿ ನಾಟಿ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಉಡುಪಿ ಶಾಸಕ ರಘುಪತಿ ಭಟ್ ಮನೆಯ ಸಮೀಪ ಹಡಿಲು ಬಿದ್ದ ಭೂಮಿಯಲ್ಲಿ ನೇಜಿ ನೆಡುವ ಕಾರ್ಯಕ್ರಮದಲ್ಲಿ ಸ್ವತಃ ಶಾಸಕ ರಘುಪತಿ ಭಟ್ ಭಾಗವಹಿಸಿ ಸ್ಥಳೀಯರಲ್ಲಿ ಹುರುಪು ತುಂಬುವ ಕೆಲಸ ಮಾಡಿದರು. ಮಳೆ ಬರುತ್ತಿದ್ದರೂ ಟೀ ಶರ್ಟ್ ಟೋಪಿ ಹಾಕಿ ತಮ್ಮ ಕಿರಿಯ ಮಗನ ಜೊತೆ ನೇಜಿ ನೆಟ್ಟು ಇತರರಿಗೆ ಮಾದರಿಯಾದರು. ಕರಂಬಳ್ಳಿಯ ಈ ಕೃಷಿ ಭೂಮಿ ಕಳೆದ 15 ವರ್ಷಗಳಿಂದ ಹಡಿಲು ಬಿದ್ದಿತ್ತು. ಉಡುಪಿಯಲ್ಲಿ 100 ಎಕರೆ ಭತ್ತದ ಗದ್ದೆಗಳು ಕೃಷಿ ಮಾಡುವವರಿಲ್ಲದೆ ಹಡಿಲು ಬಿದ್ದಿವೆ. ಇಂಥ ಕೃಷಿ ಭೂಮಿಯಲ್ಲಿ ಮತ್ತೆ ಭತ್ತದ ಬೆಳೆ ತೆಗೆಯುವ ವಿನೂತನ ಯೋಜನೆ ಇದು. 5 ಕಡೆಗಳಲ್ಲಿ ಸುಮಾರು 50 ಎಕರೆ ಹಡಿಲು ಬಿದ್ದ ಭೂಮಿಯಲ್ಲಿ ಸ್ಥಳೀಯರು ಮತ್ತು ನಿಟ್ಟೂರು ಶಾಲೆಯ ಹಳೆ ವಿದ್ಯಾರ್ಥಿಗಳು ಕೃಷಿ ಕಾರ್ಯ ಮಾಡಲಿದ್ದಾರೆ. ಇದರಲ್ಲಿ ಬಂದ ಬೆಳೆಯನ್ನು ಮಾರಿ ಆ ದುಡ್ಡನ್ನು ಭೂಮಿಯ ಮಾಲಕರಿಗೆ ಕೊಡಲಾಗುವುದು. ಈ ಯೋಜನೆ ರಾಜ್ಯಾದ್ಯಂತ ಆಗಬೇಕಿದೆ ಎಂದು ಶಾಸಕ ರಘುಪತಿ ಭಟ್ ಹೇಳಿದರು. ಉಡುಪಿಯಲ್ಲಿ ನಿಟ್ಟೂರು ಹೈಸ್ಕೂಲ್ನ ನೇತೃತ್ವದಲ್ಲಿ ಸುಮಾರು 60 ಎಕರೆ ಹಡಿಲು ಬಿದ್ದ ಭೂಮಿಯನ್ನು, ಯಾರು ಕೃಷಿ ಮಾಡದೇ ಇದ್ದಂಥ ಭೂಮಿಯನ್ನು ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಮತ್ತು ಊರಿನವರನ್ನು ಒಟ್ಟು ಸೇರಿಸಿಕೊಂಡು ಒಂದು ನಟ್ಟಿ ಮಾಡಿ ಕೃಷಿಯನ್ನು ಚಾಲನೆ ಮಾಡುವಂಥ ಒಂದು ಯೋಜನೆಯನ್ನು, ಒಂದು ಮಹತ್ವಾಕಾಂಕ್ಷೆಯಾದಂಥ ಯೋಜನೆಯನ್ನು ಈ ವರ್ಷ ನಮ್ಮ ಸುವರ್ಣ ಮಹೋತ್ಸವದ ಪ್ರಯುಕ್ತವಾಗಿ ಮಾಡ್ತಾ ಇದ್ದೇವೆ. ಬಹಳ ಯಶಸ್ಸಾಗಿದೆ. ಈಗಾಗಲೇ ನಿಟ್ಟೂರು, ಕಕ್ಕುಂಜೆ, ಪುತ್ತೂರು ಈ ಭಾಗದಲ್ಲಿ ಆಗಿದೆ. ಇವತ್ತು ಕರಂಬಳ್ಳಿ ಭಾಗದಲ್ಲಿದೆ, ನಾಡದು ಪೆರಂಪಳ್ಳಿಯಲ್ಲಿದೆ. ಒಟ್ಟಾರೆ 5 ಪ್ರದೇಶಗಳು, 5 ಊರಿನಲ್ಲಿ ಆಯ್ಕೆ ಮಾಡಿಕೊಂಡು ಸುಮಾರು 50 ಎಕರೆ ಭೂಮಿಯನ್ನು ನಾವೇ ಹಡ್ಲು ಮಾಡುವಂಥದ್ದಾಗಿದೆ. ಅದರಿಂದ ಪ್ರೇರಣೆಯಾಗಿ ಒಂದು 15 ರಿಂದ 20 ಎಕರೆಯನ್ನು ಕೃಷಿಕರು ಮಾಡದೇ ಇದ್ದಂಥವ್ರು ಮಾಡಿದ್ದಾರೆ.